ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಬಂಟ್ವಾಳದ ಯುವಕ ಅಬ್ದುಲ್ ರೆಹಮಾನ್ ಹತ್ಯೆಯನ್ನು ಖಂಡಿಸಿ ಮಂಗಳೂರಿನ ಬಂದರ್ನಲ್ಲಿ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ವರ್ತಕರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿನಿತ್ಯ ವ್ಯಾಪಾರ ವಹಿವಾಟುಗಳಿಂದ ತುಂಬಿ ತುಳುಕುತ್ತಿದ್ದ ಬಂದರು ಪ್ರದೇಶ ಸಂಪೂರ್ಣ ಬಂದ್ ಆಗಿತ್ತು. ತಮ್ಮ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿ ಅಬ್ದುಲ್ ರೆಹಮಾನ್ ಹತ್ಯೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಹತ್ಯೆಗೊಳಗಾದ ಅಬ್ದುಲ್ ರಹೀಂ ಅವರ ಅಂತ್ಯಕ್ರಿಯೆ ಅವರ ಊರಾದ ಕುರಿಯಾಳ ಗ್ರಾಮದ ಇರಾಕೋಡಿಯಲ್ಲಿ ಬುಧವಾರ ನೆರವೇರಿತು. ಭಾರೀ ಸಂಖ್ಯೆಯಲ್ಲಿ ಸೇರಿದ್ದ ಜನರು ಅವರ ಅಂತಿಮ ದರ್ಶನವನ್ನು ಪಡೆದರು. ಪಾರ್ಥಿವ ಶರೀರವನ್ನ ಅವರ ಮನೆಗೆ ಕೊಂಡೊಯ್ಯಲಾಯಿತು. ರಹೀಂ ಅವರ ತಂದೆ, ತಾಯಿ, ಸಹೋದರಿ, ಪತ್ನಿ ಹಾಗೂ ಬಂಧುಗಳು ಅಂತಿಮ ದರ್ಶನವನ್ನ ಪಡೆದರು. ಅವರ ಪಾರ್ಥಿವ ಶರೀರವನ್ನ ಮನೆಗೆ ತರುತ್ತಿದ್ದಂತೆಯೇ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿತು. ಬಳಿಕ ಸ್ಥಳೀಯ ಜುಮ್ಮಾ ಮಸೀದಿಯಲ್ಲಿ ಧರ್ಮಗುರುಗಳು ಪ್ರಾರ್ಥನೆಯನ್ನ ಸಲ್ಲಿಸಿ ಅಂತಿಮ ವಿಧಿಗಳನ್ನು ನೆರವೇರಿಸಿದ್ರು. ಸ್ಥಳೀಯ ಜುಮ್ಮಾ ಮಸೀದಿಯಲ್ಲಿ ಮಯ್ಯತ್ ನಮಾಜ್ ನೆರವೇರಿಸಲಾಯಿತು. ಅಂತಿಮ ಪ್ರಾರ್ಥನೆ ಸಲ್ಲಿಕೆಯ ಬಳಿಕ ಸ್ಥಳೀಯ ಸ್ಮಶಾನದಲ್ಲಿ ದಫನ ಮಾಡಲಾಯಿತು. ಮಸೀದಿ ಅಧ್ಯಕ್ಷ ಅಬ್ದುಲ್ ಅಜೀಜ್, ಮುಖಂಡ ಸಬೂಕ್ ದಾರಿಮಿ, ಕಾಂಗ್ರೆಸ್ ಮುಖಂಡ ಅಶ್ರಫ್, ಎಸ್ಡಿಪಿಐ ಮುಖಂಡ ಅಥಾವುಲ್ಲಾ ಚೌಕಟ್ಟೆ ಹಾಗೂ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಮುಂದುವರೆದಿದ್ದು, ತಿಂಗಳುಗಳಿಂದ ಈಚೆಗೆ ಕೊಲೆ ಮತ್ತು ಚೂರಿ ಇರಿತದ ಅನೇಕ ಪ್ರಕರಣಗಳು ನಡೆದಿವೆ. ಕೆಲವು ಸಮಾಜಘಾತುಕ ಶಕ್ತಿಗಳು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದು, ಜಿಲ್ಲೆಯ ಜನರ ಶಾಂತಿ ಕದಡುತ್ತಿವೆ. ಇದನ್ನ ರಾಜ್ಯ ಸರ್ಕಾರ ಕೂಡಲೇ ಗಂಭೀರವಾಗಿ ಪರಿಗಣಿಸಿ ಕಾನೂನು ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಸ್ವತಂತ್ರ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಎಂದು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ. ಮಂಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ವಿದ್ಯಾಸಂಸ್ಥೆಯು ಸ್ವಸ್ತಿಕ ಅವಾರ್ಡ್ಸ್ ನೈಟ್ 2025 ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ವಿದ್ಯಾರ್ಥಿ ಹಾಗೂ ಕೈಗಾರಿಕಾ ಸಂಸ್ಥೆಗಳ ಮಾಲಕರೊಂದಿಗೆ ಬಾಂಧವ್ಯ ಬೆಸೆಯಲು ಮತ್ತು ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸ್ವಸ್ತಿಕ ಬಿಸಿನೆಸ್ ಸ್ಕೂಲ್ ವತಿಯಿಂದ ಸ್ವಸ್ತಿಕ ಅವಾರ್ಡ್ಸ್ ನೈಟ್ ಕಾರ್ಯಕ್ರಮವು ನಗರದ ಸುಲ್ತಾನ್ ಬತ್ತೇರಿಯ ಸ್ವಸ್ತಿಕ ವಾಟರ್ ಫ್ರಂಟ್ನಲ್ಲಿ ಮೇ 31ರಂದು ಸಂಜೆ 6:30ರಿಂದ ಅದ್ದೂರಿ ವೇದಿಕೆಯಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆಐಸಿಸಿನ ಅಧ್ಯಕ್ಷರು ಮತ್ತು ಭಾರತ್ ಬಿಡಿ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷರಾದ ಆನಂದ ಜಿ ಪೈ, ಮಂಗಳೂರಿನ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಎನ್ ಅರುಣ್ ಪಡಿಯಾರ್,
ಸಿಇಇ ಮಂಗಳೂರು ಡಿಸ್ಟ್ರಿಕ್ಟ್ ಚೇರ್ಮನ್ ನಟರಾಜ್ ಹೆಗ್ಡೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಪಿಎಲ್ ಧರ್ಮಾ, ಡೈಜಿವರ್ಲ್ಡ್ ಮೀಡಿಯಾ ನೆಟ್ವರ್ಕ್ನ ಸ್ಥಾಪಕರಾದ ವಾಲ್ಟರ್ ನಂದಳಿಕೆ, ಮಂಗಳೂರು 92.7 ಬಿಗ್ ಎಫ್ಎಂನ ಆರ್ಜೆ ನಯನಾ ಶೆಟ್ಟಿ, ಪರ್ಫಾರ್ಮೆನ್ಸ್ ಕೋಚ್, ಮೈಂಡ್ ಟ್ರೈನರ್ ಮತ್ತು ಥೆರಪಿಸ್ಟ್ ತನುಜಾ ಮಾಬಿನ್, ಮಂಗಳೂರು ಜೆವಿ ಗ್ರೂಪ್ ಆಫ್ ಕಂಪನೀಸ್ನ ನಿರ್ದೇಶಕರಾದ ಎಂ ಆತ್ಮಿಕಾ ಅಮೀನ್, ಕೆನರಾ ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ದೀಪ್ತಿ ನಾಯಕ್, ನಟ ಮತ್ತು ವಿಜೆ ವಿನೀತ್ ಕುಮಾರ್, ಪವರ್ ಹೌಸ್ನ ಶರಣ್ ಚಿಲಿಂಬಿ, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಎಂಬಿಎ ಪ್ರೋಗ್ರಾಂನ ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಸಮರ್ಥ್, ಉಡುಪಿಯ ಪೂರ್ಣಪ್ರಜ್ಞಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪಿಎಸ್ ಐತಾಳ್, ಮಂಗಳೂರಿನ ಮಣೇಲ್ ಶ್ರೀನಿವಾಸ್ ನಾಯಕ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಮೋಲಿ ಎಸ್ ಚೌಧರಿ, ನೋವಿಗೋ ಸೊಲ್ಯೂಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರವೀಣ್ ಕುಮಾರ್ ಕಲ್ಬಾವಿ, ಬ್ರೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೋಹನ್ ರಾಜ್, ಮಂಗಳೂರಿನ ಕಲ್ಬಾವಿ ಕನ್ಸ್ಯೂಮರ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಕಾಶ್ ಕಲ್ಬಾವಿ ಸೇರಿದಂತೆ ಮೊದಲಾದ ಗಣ್ಯರು ಭಾಗವಹಿಸಲಿದ್ದಾರೆ. ಸ್ವಸ್ತಿಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಫ್ಯಾಷನ್ ಶೋ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಲಿದೆ. ವಿದುಷಿ ಜ್ಞಾನ ಐತಾಳ್ ಅವರ ಹೆಜ್ಜೆನಾದ ತಂಡದಿಂದ ನೃತ್ಯ ಪ್ರದರ್ಶನವೂ ನಡೆಯಲಿದೆ. ಇನ್ನು ಕಾರ್ಯಕ್ರಮವನ್ನು ವರ್ಷಾ ಶೆಟ್ಟಿ, ಪ್ರೀತಿ ಶೆಟ್ಟಿಗಾರ್, ಭುವನ್ ಶೆಟ್ಟಿ, ವರುಣ್ ಪ್ರಭು, ಪೂಜಾ ತಂತ್ರಿ ಅವರು ನಿರೂಪಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಬಂಟ್ವಾಳ ತಾಲೂಕಿನಲ್ಲಿ ಹಿಂದುತ್ವವಾದಿಗಳಿಂದ ಕೊಲೆಯಾದ ಅಬ್ದುಲ್ ರಹಮಾನ್ ಮತ್ತು ಹಲ್ಲೆಗೊಳಗಾದ ಕಲಂದರ್ ಘಟನೆಯನ್ನು ನೋಡಿದಾಗ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರವು ವಿಫಲಗೊಂಡಿದೆ. ಪೊಲೀಸ್ ಇಲಾಖೆಯ ವೈಫಲ್ಯ ನೇರವಾಗಿ ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿ ಆಳ್ವಿಕೆ ತರುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ತಿನ ಅಧ್ಯಕ್ಷ ಅಶ್ರಫ್ ಕಲ್ಲೇಗ ಒತ್ತಾಯಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇಲ್ಲ. ಅತಿಥಿ ಉಪನ್ಯಾಸಕರಂತೆ ಇರುವ ಉಸ್ತುವಾರಿ ಸಚಿವರಿಂದಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಗಾಗಿ ನೈಜ ಹಿಂದೂಗಳಿಗೆ, ಅಲ್ಪಸಂಖ್ಯಾತರಿಗೆ ರಸ್ತೆಯಲ್ಲಿ ನಡೆದಾಡಲು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇಂದು ಯಾವ ಸಂಘಟನೆಯಲ್ಲೂ ಇಲ್ಲದ ಅಮಾಯಕನ ಹತ್ಯೆಯಾಗಿದೆ. ಆತ ಯಾವ ಸಂಘಟನೆಯಲ್ಲೂ ಇರಲಿಲ್ಲ. ಹೊಟ್ಟೆಪಾಡಿಗಾಗಿ ಪಿಕಪ್ನಲ್ಲಿ ಜೀವನ ಸಾಗಿಸಿ ಪರಿಸರದಲ್ಲಿ ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದ. ಆದರೆ ಮನೆಗೆ ಹೊಯ್ಗೆ ತರಿಸಿ ವಿಶ್ವಾಸದ್ರೋಹ ಮಾಡಿ ಹತ್ಯೆ ಮಾಡಿರುವುದು ಪೂರ್ವಯೋಜಿತವಾಗಿ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಲು ಕೆಲವು ಹಿಂದುತ್ವವಾದಿಗಳ ಕೃತ್ಯವಾಗಿದೆ. ಅದಕ್ಕೆ ಸರ್ಕಾರವು ಬೆಂಬಲ ನೀಡುತ್ತಿದೆ ಎಂಬುದು ಅನಿಸುತ್ತಿದೆ. ಈ ನಿಟ್ಟಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಪ್ರಕರಣ ದಾಖಲಾಗಬೇಕು. ಅಬ್ದುಲ್ ರಹಮಾನ್ ಹತ್ಯೆ ಪ್ರಕರಣದಲ್ಲೂ ಅವರನ್ನು ಸೇರಿಸಬೇಕು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬರಬೇಕೆಂದು ಅವರು ಆಗ್ರಹಿಸಿದರು. ನಿನ್ನೆ ಬಂಟ್ವಾಳ ತಾಲೂಕಿನ ಕೊತ್ತಮಜಲ್ನಲ್ಲಿ ಹಿಂದುತ್ವವಾದಿಗಳಿಂದ ರೌಡಿಗಳ ಕೃತ್ಯದಿಂದ ನಮ್ಮ ಸಹೋದರ ಶಹೀದ್ ಅಬ್ದುಲ್ ರಹೀಂ ಅವರು ನಿನ್ನೆ ಮರಣವನ್ನು ಹೊಂದಿದ್ದಾರೆ. ಮತ್ತೆ ಕಲಂದರ್ ಸಾಫಿ ಎಂಬ ಯುವಕನ ಮೇಲೆ ಹತ್ಯೆಗೆ ಯತ್ನ ಕೂಡ ನಡೆದಿದೆ. ಇದರ ಹಿನ್ನೆಲೆಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ. ಪೊಲೀಸ್ ಇಲಾಖೆಯವರ ಕೂಡ ಅವರ ವೈಫಲ್ಯತೆಯನ್ನು ನೇರವಾಗಿ ಕಂಡುಬರ್ತಾ ಇದೆ. ಈ ಹಿಂದೆ ರೌಡಿ ಶೀಟರ್ ಒಬ್ಬನನ್ನು ಹತ್ಯೆಯಾದಂಥ ಸಂದರ್ಭದಲ್ಲಿ ಅದರ ಬಳಿಕ ಅನೇಕ ಕಾರ್ಯಕ್ರಮದಲ್ಲಿ ಅವನ ಸಂತಾಪ ಸಭೆಯಲ್ಲಿ ಕೂಡ ಪ್ರತಿಕಾರದ ಮಾತುಗಳನ್ನು ನೇರವಾಗಿ ಕೆಲವು ಹಿಂದುತ್ವವಾದಿಗಳು, ಅದರಲ್ಲಿ ಭರತ್ ಗುಂಪೆ ಎಂಬ ವ್ಯಕ್ತಿ ಪುತ್ತೂರಿನಲ್ಲಿ ಬಂದು ಪ್ರತಿಕಾರದ ಮಾತನಾಡಿ
ಕೊಲೆ ಮಾಡ್ತೇವೆ ಅಂತ ರಾಜಾರೋತ್ಸವವಾಗಿ ಹೇಳಿದಾಗ ಈ ಇಲಾಖೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಅವರನ್ನು ಬಂಧನ ಮಾಡುವಂತ ಕೆಲಸ ಕೂಡ ಆಗಲಿಲ್ಲ. ಅದಾದ ಬಳಿಕ ಯಾವುದೇ ಅನುಮತಿ ಇಲ್ಲದೆ ಬಜ್ ಚಲೋ ಕಾರ್ಯಕ್ರಮವನ್ನು ಮಾಡಿದ್ದು, ಅಲ್ಲಿ ಸಾವಿರಾರು ಯುವಕರನ್ನು ಸೇರಿಸಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂತ ಶ್ರೀಕಾಂತ್ ಕಾರ್ಕಳನ್ ಅವರನ್ನು ಕೂಡ ಅವರ ಮೇಲೆ ಕೇಸು ಕೂಡ ಮಾಡಲಿಲ್ಲ, ಅವರನ್ನು ಬಂಧನ ಕೂಡ ಆಗಲಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಇಲಾಖೆ ಸರ್ಕಾರ ಇದೆಯೋ ಇಲ್ಲೋ ಎಂಬ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ನಮ್ಮಲ್ಲಿ ಒಬ್ಬ ನಾಲಾಯಕ ಗೃಹ ಸಚಿವರು, ಅವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಕೂಡ ಇಲ್ಲ. ಮತ್ತೊಬ್ಬರು ಅತಿಥಿ ಉಸ್ತುವಾರಿ ಸಚಿವರು, ಯಾವಾಗಲಾದ್ರೂ ಒಮ್ಮೆ ಅತಿಥಿ ಉಪನ್ಯಾಸಕ ಕಾಲೇಜಿಗೆ ಹೋಗ್ತಾರೆ, ಹಾಗೆ ಬಂದು ಹೋಗ್ತಾರೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂದ್ರೆ ಜನರಿಗೆ, ನೈಜ ಹಿಂದೂಗಳಿಗಾಗಿ ಅಲ್ಪಸಂಖ್ಯಾತರಿಗಾಗಿ ರೋಡಲ್ಲಿ ನಡೆದಾಡುವಂತ ಪರಿಸ್ಥಿತಿ ಇಲ್ಲದಾಗೆ ಈ ಜಿಲ್ಲೆಯಲ್ಲಾಗಿದೆ. ಈ ಹಿಂದುತ್ವವಾದಿಗಳಿಂದ, ಈ 20% ಹಿಂದುತ್ವವಾದಿಗಳಿಂದ ಹಿಂದೂ ಸಮುದಾಯ ಇವತ್ತು ತಲೆ ತಗ್ಗಿಸುವಂತ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದೆ. ನಾನಿವತ್ತು ಪೊಲೀಸ್ ಇಲಾಖೆಯವರು ಕೇಳ್ತಾ ಇದ್ದೇನೆ, ನೀವು ರೌಡಿ ಸುಹಾಸ್ ಶೆಟ್ಟಿ ಹತ್ಯೆ ಆದಂತ ಸಂದರ್ಭದಲ್ಲಿ ಬಲಾತ್ಕಾರವಾದಂತ ಬಂದ್ಗೆ ಕರೆಕೊಟ್ಟು ಬಲಾತ್ಕಾರವಾಗಿ ಬಂದ್ ಮಾಡಿಸಿದ್ರು. 144 ಸೆಕ್ಷನ್ ಇದ್ರೂ ಕೂಡ ಗುಂಪಾಗಿ ಹೋಗಿ ಬಂದ್ ಮಾಡುವಂತ ಸಮಯದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಕೆಲಸವೂ ಮಾಡಲಿಲ್ಲ, ಅವರನ್ನು ಬಂಧನ ಮಾಡುವಂತ ಕೆಲಸವೂ ಕೂಡ ಮಾಡಲಿಲ್ಲ. ಅವರ ಜೊತೆಯಾಗಿ ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದ್ ಮಾಡಿಸುವಂತ ಕೆಲಸ ಆಯ್ತು. ಇದಕ್ಕೆ ಯಾರು ಹೊಣೆ? ಇದನ್ನು ಕೇಳುವವರು ಯಾರು? ಅಲ್ಪಸಂಖ್ಯಾತರ ಮೇಲೆ ನಿರಂತರ, ಅದು ಒಬ್ಬ ನಿರಪರಾಧಿ ವಿಶ್ವಾಸ ದ್ರೋಹದಿಂದ ಒಯ್ಗೆ ಲೋಡ್ ಅನ್ನು ತರಿಸಿ ಆ ಒಯ್ಗೆ ಅನ್ಲೋಡ್ ಮಾಡಿದಂತ ಮನೆಯಲ್ಲೇ ಕೂಡ ಅವನನ್ನು ಹಿಂದಿನಿಂದ ತಲವಾರಿನಲ್ಲಿ ಕಳೆದು ಕೊಲೆ ಮಾಡುವುದಾದ್ರೆ ಪರಿಸ್ಥಿತಿ ಯಾವ ಸ್ಥಿತಿಗೆ ಈ ಜಿಲ್ಲೆ ಮುಟ್ಟಿದೆ ಎಂಬುದನ್ನು ನಾವಿವತ್ತು ಮನಗಂಡಬೇಕಾಗಿದೆ. ನಾನಿವತ್ತು ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ, ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ, ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬರು, ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ, ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಏನಾಗಿದ್ರು ಕೂಡ ಗಡಿಬಿಡಿ ಹಾಕಂತ ಹೇಳ್ತಾ ಇದ್ದಂತ ವ್ಯಕ್ತಿ ಇವತ್ತು ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ. ಗಡಿಬಿಡಿ ಹಾಕಂಡು ಅವರಿಗೆ ನಮ್ಮ ಮಕ್ಕಳು ಯಾರು ಬಂಟ್ವಾಳ ತಾಲೂಕಿನ ಒಬ್ಬ ಅವರ ಹತ್ತಿರದ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ. ನಾನು ಇಟ್ಟಿಕಾದ್ರೂ ಸಾಹೇಬರಲ್ಲಿ ಕೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಅಧಿಕಾರ ಇದೆ, ನಿಮ್ಮ ಸರ್ಕಾರ ಇದೆ, ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದಕ್ಕಾಗಿ ನಿಮ್ಮ ಕೊಡುಗೆ ಏನು? 5-6 ಸಲ ನೀವು ಶಾಸಕರಾಗಿದ್ದೀರಿ, ಇಲ್ಲಿಯ ಸಚಿವರಾಗಿದ್ದೀರಿ, ಇವತ್ತು ಉನ್ನತ ಸ್ಥಾನವಾದಂತಹ ಸ್ಪೀಕರ್ ಸ್ಥಾನದಲ್ಲಿದ್ದೀರಿ. ಈ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ತರಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲವೇ? ಇದಕ್ಕೆ ಕಾರಣ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಅವರ ಓಟನ್ನು ಇವತ್ತು ಭದ್ರಪಡಿಸಲಿಕ್ಕೋಸ್ಕರ ಅವರು ಇಂಥ ಒಂದು ಸೌಹಾರ್ದಕ್ಕೆ ಒತ್ತು ಕೊಡುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಹಿಂದೆ ಈ ಘಟನೆಯಲ್ಲಿ, ಈ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವರ ಮೇಲೆ UAPA ಅಡಿಯಲ್ಲಿ ಅವರ ಪ್ರಕರಣವನ್ನು ದಾಖಲಿಸಬೇಕು. ಮತ್ತೆ ಈ ಪ್ರಚೋದನಕಾರಿ ಭಾಷಣ ಮಾಡಿದಂತ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು. ನಿನ್ನೆ ಶರತ್ ಪಂಪರ ಮೇಲೆ ಮುನ್ನೆ ಕೇಸ್ ಆಗಿದೆ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿ ನಾಟಕ ಮಾಡ್ತಾರೆ. ಈ ಮುಸಲ್ಮಾನರ ಮಣ್ಣಿಗೆ ಕಣ್ಣೆರಚುವಂತ ಕೆಲಸ ಇವತ್ತು ಸರ್ಕಾರ ಮತ್ತು ಇಲಾಖೆ ಮಾಡ್ತಾ ಇದೆ. ನಾಚಿಕೆ ಆಗಬೇಕು ಇವರಿಗೆ. ನಿನ್ನೆ ರಾತ್ರಿ ಕೊಂಡೋಗಿ ಜಡ್ಜಿ ಪ್ರೊಡ್ಯೂಸ್ ಮಾಡ್ತಾರೆ, ಜಾಮೀನು ಸಿಗ್ತದೆ. ಒಬ್ಬ ತಮಿಳುನಾಡಿನಿಂದ ಬಂದ ರೌಡಿ ಲಿಸ್ಟರ್ ಇವತ್ತು ಇಲ್ಲಿ ಇಷ್ಟೊಂದು ಅಹಂಕಾರದಲ್ಲಿ ಮೆರೀತಾನಾದ್ರೆ ಇಲ್ಲಿಯ ಬೇರೆ ಹುಡುಗರನ್ನು ಅವನನ್ನು ತಮಿಳುನಾಡಿಗೆ ಚಡ್ಡಿಯಲ್ಲಿ ಓಡಿಸುವಂತ ಕೆಲಸ ಇನ್ನು ಮುಂದೆ ಆಗ್ಬೇಕಾಗಿದೆ. ನಾವು ಅದನ್ನು ಖಂಡಿತ ಮಾಡ್ತೇವೆ. ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಂತ ನಾವು ಬೇರೆ ಮಕ್ಕಳು
ಅವನಿಲ್ಲಿ ಆಡಳಿತ ಮಾಡ್ತಾನಂತ ಆದ್ರೆ ಇಲ್ಲಿಯ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾದಂತ ಅಗತ್ಯ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೋನು ಬಪ್ಪಳಿಗೆ, ರಶೀದ್ ಪರ್ಲಾಡ್ಕ ಉಪಸ್ಥಿತರಿದ್ದರು. ಅನೀಶ್ ವಿ4 ನ್ಯೂಸ್ ಪುತ್ತೂರು. ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ಲಂಚುಲಾಲ್ ಕೆಎಸ್ ಅವರ ನಿರ್ಮಾಣದ ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿಬರಲಿರುವ ನೆತ್ತೆರೆಕೆರೆ ಚಿತ್ರದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ತುಳು ಚಿತ್ರರಂಗದಲ್ಲಿ ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾವೊಂದು ತೆರೆಗೆ ಬರಲು ಸಿದ್ಧವಾಗಿದೆ. ಮಂಗಳೂರಿನ ಬಿಸಿ ರಕ್ತದ ಯುವಕರ ಹೊಡೆದಾಟದ ಕಥೆಯೊಂದನ್ನ ಹಿಡಿದು ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ಲಂಚುಲಾಲ್ ಕೆಎಸ್ ನಿರ್ಮಾಣದ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಚೊಚ್ಚಲ ನೆತ್ತೆರೆಕೆರೆ ಮೂವಿ ತೆರೆಗೆ ಬರಲು ಸಜ್ಜಾಗಿದೆ. ಇನ್ನು ಅಸ್ತ್ರ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೆತ್ತೆರೆಕೆರೆ ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದ್ದು, ಇದೀಗ ವೀಕ್ಷಕರಿಂದ ಸಿನಿಮಾ ಟೀಸರ್ಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಈ ಮೂವಿ ಕನ್ನಡ ಮತ್ತು ತುಳುವಿನಲ್ಲಿ ತೆರೆ ಕಾಣಲಿದ್ದು, ಮಾಸ್ ಕಮರ್ಷಿಯಲ್ ಚಿತ್ರವನ್ನ ಅದ್ದೂರಿಯಾಗಿ ಮಾಡಿರುವುದು ಟೀಸರ್ನಲ್ಲಿ ಕಾಣಬಹುದಾಗಿದೆ. ಚಿತ್ರವು ಜೂನ್ ತಿಂಗಳಲ್ಲಿ ತೆರೆಗೆ ಬರಲಿದೆ. ಸ್ವರಾಜ್ ಶೆಟ್ಟಿಯವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಜೊತೆಗೆ ಲಂಚುಲಾಲ್ ಕೆಎಸ್ ಡಿಫರೆಂಟ್ ಕ್ಯಾರೆಟ್ನಲ್ಲಿ ಕಾಣಿಸಿಕೊಂಡಿದ್ದು, ದಕ್ಷಿಣ ಭಾರತದ ಖ್ಯಾತ ನಟ ಸುಮನ್ ತಲ್ವಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಉಳಿದಂತೆ ದಿಶಾಲಿ ಪೂಜಾರಿ, ಯುವ ಶೆಟ್ಟಿ, ಅನಿಲ್ ಉಪ್ಪಳ, ಪುಷ್ಪರಾಜ್ ಬುಳ್ಳೂರು ಮುಂತಾದವರು ತಾರಾಂಗಣದಲ್ಲಿದ್ದಾರೆ. ಉದಯ್ ಬಳ್ಳಾಲ್ ಅವರ ಕ್ಯಾಮೆರಾ ಕೈಚಳಕ ಚಿತ್ರಕ್ಕಿದೆ. ವಿನೋದ್ ರಾಜ್ ಕೋಕಿಲ ಸಂಗೀತ ನೀಡಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯತೀಶ್ ಪೂಜಾರಿ, ಕಾರ್ತಿಕ್ ಮುಲ್ಕಿ ಹಿನ್ನೆಲೆ ಸಂಗೀತ, ಗಣೇಶ್ ನಿರ್ಜಾಲ್ ಸಂಕಲನ ಈ ಚಿತ್ರಕ್ಕಿದೆ. ನೆತ್ತೆರೆಕೆರೆ ತಕ್ಲ ನೆತ್ತೆರೆ ಚಪಡ ದಂಡ ಮಲ್ಲೆಚ್ಚಿ ಈರೆಮ್ಮೆಲ್ಲೆ ಅವಳು ಕೊರ್ನೆನ ಪಿರಕೊರ್ಚಿನ ದಂಡ ಸಾಲದ ಕುಲಪ್ಪ ಬಡ್ಡಿ ಸಮೇತ ಪಿರಕೊರೋಡು. Yeah, we got a king sing kudla brother, watch the nobody ha 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 joke. Yeah, this a man, heart of fans, how do you wanna suffer? Go on. Yeah, we got a mess, we gotta go, we gotta fight, we gotta stress, we gotta call, we gotta deal, we gotta steal, we gotta heal, we gotta kill, bloody hell. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಮಂಗಳೂರಿನ ಉಳ್ಳಾಲದಲ್ಲಿರುವ ಕೆ ಪಾಂಡ್ಯರಾಜ ಬಲ್ಲಾಳ್ ನರ್ಸಿಂಗ್ ಸಂಸ್ಥೆಯ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಸ್ಕೂಲ್ ಆಫ್ ನರ್ಸಿಂಗ್ನ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮವು ನಗರದ ಕುಂಟಿಕಾನದ ಬಿಎಂಎಸ್ ಹೋಟೆಲ್ ಸಭಾಂಗಣದಲ್ಲಿ ಸಂಭ್ರಮದಿಂದ ನಡೆಯಿತು. ಉಳ್ಳಾಲದ ಸೋಮೇಶ್ವರದಲ್ಲಿರುವ ಕೆ ಪಾಂಡ್ಯರಾಜ ಬಲ್ಲಾಳ್ ನರ್ಸಿಂಗ್ ಸಂಸ್ಥೆಯ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಸ್ಕೂಲ್ನ ಪದವಿ ಪ್ರದಾನ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವು ಮಂಗಳೂರಿನಲ್ಲಿ ಸಂಭ್ರಮದಿಂದ ನಡೆಯಿತು. ಇದೇ ವೇಳೆ ಈ ಸಂಸ್ಥೆಗಳಿಗೆ 30 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪರ್ಲ್ ಜುಬ್ಲಿಸ್ ಇಯರ್ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಹಾಗೂ ಇದರ ಅಂಗವಾಗಿ ದ ವೇವ್ಸ್ ಎನ್ನುವ ಮ್ಯಾಗಜಿನ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂಸ್ಥೆಯ ಮುಖ್ಯ ಅಧ್ಯಕ್ಷರಾದ ಡಾ ಪ್ರಿಯಾ ಬಲ್ಲಾಳ್ ಕೆಯವರು 25 ವರ್ಷಗಳ ಸಮರ್ಪಿತ ನಾಯಕತ್ವವನ್ನು ಪೂರ್ಣಗೊಳಿಸಿರುವ ಸಲುವಾಗಿ ಅವರನ್ನು ಕಾರ್ಯಕ್ರಮದಲ್ಲಿ ಸ್ಮರಣಿಕೆಯನ್ನು ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು.
ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ರಾಜ್ಯ ಸರ್ಕಾರದ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಬಿಎಲ್ ಸುಜಾತಾ ರಾಥೋಡ್ ಅವರು ಮಾತನಾಡಿ, ಸಮಾಜಕ್ಕೆ ನಿಮ್ಮ ಕೊಡುಗೆ ಅಗತ್ಯವಿದೆ. ವೈದ್ಯಕೀಯ ಲೋಕದಲ್ಲಿ ನರ್ಸ್ಗಳು ಮಹತ್ತರ ಪಾತ್ರ ವಹಿಸುತ್ತಾರೆ. ಎಲ್ಲರಿಗೂ ಗೌರವ ಕೊಡುವ ಕೆಲಸವನ್ನು ನೀವು ಮಾಡಬೇಕಾಗಿದೆ ಎಂದು ತಿಳಿಸಿದರು. The other things which we learn from our own culture and thing is, though this whole profession is named after Florence Nightingale, the lady with the lamp, in our own sanskara we always light a lamp which suggests complete positivity. We believe that the bottom of the lamp has Brahma, the center part is representing Vishnu, and the thing with the wicks represent Rudra with the many Devis. So as we light the lamp, we are invoking the blessings and completely acknowledging that we want to create positivity and take our patients from darkness to light, as we say Tamasoma Jyotirgamaya. So to carry on forward, we in our sanskara, and as you know that doctors and healthcare professionals from India are hailed as the best in the world. ಗೌರವಾನ್ವಿತ ಅತಿಥಿಗಳಾಗಿ ಪಾಲ್ಗೊಂಡ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಪ್ರಾದೇಶಿಕ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಸಗೀರ್ ಸಿದ್ದಿಕಿ ಅವರು ಮಾತನಾಡಿ, 4 ವರ್ಷಗಳ ಪ್ರತಿಫಲಕ್ಕೆ ಸಿಕ್ಕ ಜಯವಾಗಿದೆ. ಹಾಗಾಗಿ ನೀವು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದರು. When I see the entire thing in terms of how the college is and who's managing, how it is being managed, and how the whole thing is, I consider you to be very lucky, because each and everything of this particular institution looks like, in perfect shape. You have a good building, you have good faculty, you have rigorous curriculum and training, and you have lots of extracurricular activities which I saw during the annual day presentation. So what it means is, each and every student is focused on. ಸಂಸ್ಥೆಯ ಆಡಳಿತ ಮುಖ್ಯಸ್ಥರಾದ ಡಾ ಪ್ರಿಯಾ ಬಲ್ಲಾಳ್ಕೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ನರ್ಸಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿವೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು. But for having completed it successfully and wonderfully, congratulations, all the very best. Be the flag bearers of the values you have learned here. Do not forget the hard work your parents and your teachers have put in to make you what you are today. It's just the beginning. March out with courage. Face your difficulties with the confidence of the knowledge and the skill that you have earned. Make sure you carry on empathy throughout your career, and make sure that you work with integrity no matter which part of the globe you work in. ವೇದಿಕೆಯಲ್ಲಿ ಕೆ ಪಾಂಡ್ಯರಾಜ ಬಲ್ಲಾಳ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶರ್ಮಿಳಾ ಮುಕೇಶ್ ರಾವ್ ಉಪಸ್ಥಿತರಿದ್ದರು. ಈ ಸಂದರ್ಭ ಕೆ ಪಾಂಡ್ಯರಾಜ ಬಲ್ಲಾಳ್ ಕಾಲೇಜ್ ಆಫ್ ನರ್ಸಿಂಗ್ ಪ್ರಾಂಶುಪಾಲರಾದ ಪ್ರೊಫೆಸರ್ ಸೋನಿಯಾ ಸೆಬಾಸ್ಟಿಯನ್ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ನಂತರ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿದ್ರು. ಕಾಲೇಜಿನ 60 ಮಂದಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ವಿಶ್ವವಿದ್ಯಾನಿಲಯ ನಡೆಸಿದ 4 ವರ್ಷದ ನರ್ಸಿಂಗ್ ಪರೀಕ್ಷೆಯಲ್ಲಿ ರ್ಯಾಂಕ್ ವಿಜೇತೆಯಾದ ರಿಷಾ ಫಾತಿಮಾ ಅವರಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ಲಿಸ್ನಾ ಪಿಎಸ್ ಅವರಿಗೆ ಅತ್ಯುತ್ತಮ ಹೊರಹೋಗುವ ವಿದ್ಯಾರ್ಥಿನಿಯಾಗಿ ಗೌರವಿಸಲಾಯಿತು. ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಯ ವಿಜೇತರಿಗೆ ಮುಖ್ಯ ಅತಿಥಿಗಳು ಬಹುಮಾನವನ್ನು ವಿತರಿಸಿದರು. ಪದವಿಯನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ಉಪಪ್ರಾಂಶುಪಾಲರಾದ ಪದ್ಮಾವತಿ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಸಹ ಪ್ರಾಧ್ಯಾಪಕರಾದ ಮಂಜೂಷಾ ಎವೈ ಮತ್ತು ಯಶಸ್ವಿನಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಉಪನ್ಯಾಸಕಿ ಏಂಜಲಿನ್ ಬಾಬು ಅವರು ವಂದಿಸಿದರು. ಬಳಿಕ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು.
ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮೂಡುಬಿದ್ರೆ ತಾಲೂಕಿನ ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಮಾರ ಪದವಿನ ಬಂಗಾರುಗುಡ್ಡೆ ಎಂಬಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಮಹಿಳೆಯೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಲಿಲ್ಲಿ ಡಿಸೂಸಾ ಮೃತಪಟ್ಟ ಮಹಿಳೆ. ತಮ್ಮ ಮನೆಯ ಮೇಲ್ಭಾಗದಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಯು ಬೆಳಗ್ಗೆ ತುಂಡಾಗಿ ಬಚ್ಚಲು ಮನೆಯ ಹಿಂಭಾಗಕ್ಕೆ ಬಿದ್ದಿತ್ತು. ಅದನ್ನು ಗಮನಿಸದ ಲಿಲ್ಲಿ ಅವರು ತಂತಿಯ ಮೇಲೆ ಕಾಲನೆಟ್ಟಿದ್ದಾರೆ. ಆಗ ವಿದ್ಯುತ್ ಹರಿದು ಮೃತಪಟ್ಟಿದ್ದಾರೆ. ಲಿಲ್ಲಿ ಅವರ ಪುತ್ರ ನಾರ್ಮನ್ ಡಿಸೂಸಾ ಅವರೊಂದಿಗೆ ಮನೆಯಲ್ಲಿದ್ದರು. ವಿದ್ಯುತ್ ತಂತಿ ಅಪಾಯದಲ್ಲಿರುವ ಬಗ್ಗೆ ಲಿಲ್ಲಿ ಅವರ ಮನೆಯವರು ಸೋಮವಾರದಂದು ಮೆಸ್ಕಾಂ ಇಲಾಖೆಗೆ ತಿಳಿಸಿದ್ರು. ಆದರೆ ಇದೇ ಗ್ರಾಮದ ಇನ್ನೊಂದು ಕಡೆಯಲ್ಲಿ ಸಮಸ್ಯೆ ಇದ್ದುದರಿಂದ ಲೈನ್ಮ್ಯಾನ್ಗಳು ಅಲ್ಲಿಗೆ ತೆರಳಿದ್ರು. ಆದ್ದರಿಂದ ಇಲ್ಲಿ ಸರಿಪಡಿಸಿರಲಿಲ್ಲ. ಇದರ ಪರಿಣಾಮವಾಗಿ ಅನಾಹುತವೊಂದು ಸಂಭವಿಸಿದಂತಾಗಿದೆ. ಈ ಸಂದರ್ಭ ಸ್ಥಳಕ್ಕಾಗಮಿಸಿದ ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಮತ್ತು ಶಾಖಾಧಿಕಾರಿ ಪ್ರವೀಣ್ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದಾಗ 5 ಲಕ್ಷ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ರು. ಗ್ರಾಮದಲ್ಲಿ ಇದ್ದು ಖುದ್ದು ನೀವು ಗ್ರಾಮಸ್ಥರು ನಮಗೆ ಬೇಡಿಕೆ ಎಂದರೆ ಈಗ ಆದ ಜಾಗದಲ್ಲಿ ಬರುವುದಿಲ್ಲ. ಆದರೆ ಈಗ ಆ ಮಹಿಳೆಗೆ ಆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಿಸಬೇಕು. ನೋಡಿ ಸರ್, ನೋಡಿ, ರೆಸ್ಪಾನ್ಸಿಬಲ್ 25 ಲಕ್ಷ ರೂಪಾಯಿ ನಮಗೆ ಪರಿಹಾರ ಕೊಡ್ಲೇಬೇಕು. ಇಲ್ಲಂದ್ರೆ ಬಂದ್ರ ನೋಡಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ ನಿಮ್ಮ ವಾಯರ್ ಒಳಗೆ ಬಿದ್ದಿದೆ, ಹೌದಲ್ವಾ? ನೀವು ಅದನ್ನು ಪ್ರಯತ್ನ ಪಟ್ಟು 25 ಲಕ್ಷ ರೂಪಾಯಿ ಕೊಡುವ ಹಾಗೆ ಮಾಡ್ಬೇಕು. ಮತ್ತೆ ನಮ್ಮ ಇರುವೆನಲ್ಲಿ ನೀವು ಶೀಘ್ರ ಈ ಗೆಲ್ಲುಗಳನ್ನೆಲ್ಲ ಕಡಿದುಂಟಲ್ವಾ, ಯಾರ ಮನೆಯ ಮೇಲೆ ಇಂತ ವಾಯರ್ಗಳು ಅದು ಚೇಂಜ್ ಮಾಡಿ. ಯಾರ ಮನೆ ಈ ಒಂದು ಮನೆ ಅಲ್ಲ, ಇನ್ನು ಕೆಲವು ಮನೆ ನೋಡಿ. ನಾನು ಹೇಳ್ತೀನಿ ಸರ್, ನೀವು ಈಗ 1 ತಿಂಗಳಿಂದ ಮುಂಚೆನೆ ಮಳೆಗಾಲ ಬಂತು ಅಂತ ಹೇಳ್ತಿದ್ರಿ. ನಾವು 2.5 ತಿಂಗಳ ಮುಂಚೆನೆ ನೀವು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಆವಾಗ ಮಳೆಗಾಲ ಇರಲಿಲ್ಲ, ನಾವು ಮಳೆಗಾಲ ಮುಂಚೆನೆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ತಾಲೂಕು ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ಶಾಸಕ ಉಮಾನಾಥ್ ಎ ಕೋಟ್ಯಾನ್, ಪಂಚಾಯತ್ ಉಪಾಧ್ಯಕ್ಷ ವೆಲೇರಿಯನ್ ಕುಟಿನ, ಸದಸ್ಯರಾದ ನಾಗೇಶ್ ಅಮೀನ್, ನವೀನ್ ಪೂಜಾರಿ, ತಿಟ್ಟುಬೆಟ್ಟು, ಜಯಶಂಕರ್, ಕೆಡಿಪಿ ಸದಸ್ಯ ಪ್ರವೀಣ್ ಪೂಜಾರಿ, ಕಂದಾಯ ನಿರೀಕ್ಷಕ ಮಂಜುನಾಥ್, ಪಿಡಿಒ ಶೇಖರ್, ಗ್ರಾಮ ಕರ್ಣಿಕೆ ದೀಪ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗ್ರಾಮ ಸಭೆ ಆಗುದು ಯಾಕೆ ಸರ್? ನಮ್ಮ ಗ್ರಾಮದ ಸಮಸ್ಯೆ ಇಲ್ಲಿಗೆ ನಾವು ಚಾ ಕುಡಿದು ಬಿಸ್ಕಿಟ್ ಬರ್ಲಿಕ್ಕೆ ಅಲ್ಲಲ್ಲ. ಇಷ್ಟು ಜನ ನಿಮಗೆ ಮಾತಾಡಿದ್ರು. ಆದ್ರೆ ಇದು ಆಗ್ಬೇಕು, ಇಮಿಡಿಯೇಟ್ ಆಗಿ ನಮಗೆ ತಿಳಿಸ್ಬೇಕು, ಕ್ಲಿಯರ್ ಆಗ್ಬೇಕು. ಮತ್ತೆ MD ಅವರಿಗೆ ಸಹ ಮಾತಾಡ್ತೇನೆ ಹೇಳಿ, ಅವರ ಅದು ಸಾಕಾಗ್ಲಿಕ್ಕಿಲ್ಲ, ಚೇಂಜ್ ಮಾಡಿ. ಯಾವ್ಯಾವ ಮನೆ ಮೇಲೆ ಅದು ಹೋಗಿದೆ, ಅಲ್ಲೆಲ್ಲ ಹೋಗಿದೆ, ಅದೊಂದು ಲಿಸ್ಟ್ ಕೊಡಿಯಪ್ಪ. ನನ್ನ ಹತ್ರ ಇದ್ರೆ ಇದಕ್ಕೆ ನೋಟಿಸ್ ಕೊಡ್ಬೇಕಿತ್ತು. ಈ ಕೊಡಿ, SO ಕೊಡಿ, ಅಡ್ರೆಸ್ ಕೊಡಿ, ರೆಡಿ ಫಾರ್ಮೆಟ್ ಇತ್ತು, ಒಂದು ನೋಟಿಸ್ ಆದ್ರೂ ಕೊಡಿ. ಅವರ ಸೇಫ್ಟಿ ಗೊತ್ತಾಗತ್ತಲ್ಲ. ನೋಟಿಸ್ ಕೊಡೋದು ಆಯ್ತು, ಕೊಡಿ. ಇನ್ನೊಂದು ಇಮಿಡಿಯೇಟ್ ಆಗಿ ನೀವು ರಿಮೂವ್ ಮಾಡಿ. ನೀವು ಲೋಕಲ್ ಇದ್ದವರಿಗೆ ನೀವು ಹೇಳಿ ತೆಗೀರಿ ಬ್ರಾಂಚಸ್ ಅಂದ್ರೆ ನಿಮ್ಗೆ ಲೈವ್ ಇದೆಯೋ ವೈರ್ ಇಲ್ವೋ ಏನು ಗೊತ್ತಿಲ್ಲ. ಮಾಡಿ ಎನಿ ಇಶ್ಯೂಸ್ ವಿತ್ ಫಾರೆಸ್ಟ್ ನನ್ನ ಗಮನಕ್ಕೆ ತಗೊಂಡು ಬನ್ನಿ. ನೀವು ಬ್ರಾಂಚಸ್ ಅನ್ನ ನೀವೇ ತೆಗಿಬಹುದು. ಓಕೆನಾ? ನೀವು ಅವ್ರ ಮೇಲೆ ನಿಮ್ಮ ಮೇಲೆ ಹಾಕಿ ಮತ್ತೆ ಈಗ ಆಟೋಮೆಟಿಕ್ ಹೋಗುದಿಲ್ವಾ ಕಟ್ ಆದ ಕೂಡಲೇ? ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. 50 ಅಡಿ ಎತ್ತರದಲ್ಲಿ 10 ಮಹಿಳೆಯರು 8 ಮಕ್ಕಳ ಸಹಿತ 30 ಮಂದಿ ರೋಮಾಂಚನದಿಂದ ಭಯಕ್ಕೆ ಬಿದ್ದು ಸಹಾಯ ಮಾಡಿ ಎಂದು ಕೂಗಾಡುತ್ತಿದ್ರು. ಇದು ಚೆನ್ನೈನಲ್ಲಿ ನಡೆದ ರೋಲರ್ ಕೋಸ್ಟರ್ ಅವಾಂತರ. ಎತ್ತರದಲ್ಲಿ ಏರುತಗ್ಗು ಎಂದು ರೊಯ್ಯನೆ ನುಗ್ಗುವ ರೋಲರ್ ಕೋಸ್ಟರ್ ಉದ್ದಕ್ಕೆ ಮೇಲಕ್ಕೆ ಎಂದೆಲ್ಲ ವಿಭಿನ್ನ ಎಂದೆಲ್ಲ ಇದೆ. ಸರಿಯಾದ ನಿರ್ವಹಣೆ ಇಲ್ಲದಿದ್ದರೆ ಈ ಮುದ ನೀಡುವ ಜಾತ್ರೆ ಮೇಳಗಳ ಆಟವು ಜೀವಕ್ಕೆ ಅಪಾಯಕಾರಿಯೂ ಆಗಿದೆ. ಚೆನ್ನೈನ ವೆಸ್ಟ್ ಕೋಸ್ಟ್ ರಸ್ತೆಯ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ನಿನ್ನೆ ಆದುದು ಇದೇ ಆಗಿದೆ. ಏರಿ ಓಡುತ್ತಿದ್ದ ರೋಲರ್ ಕೋಸ್ಟರ್ ಒಂದು ತಿರುವಿನ ಅಪಾಯಕಾರಿ ತಿರುವಿನಲ್ಲಿ 50 ಅಡಿ ಎತ್ತರದಲ್ಲಿ ನಿಂತು ಬಿಟ್ಟಿತು. ಅತ್ತಿತ್ತ ಮೇಲೆ ಕೆಳಗೆ ಹೋಗಲೊಲ್ಲೆ ಎಂದ ಅದರಲ್ಲಿದ್ದ 30 ಮಂದಿ ಭಯಾವಿಹ್ವಲರಾದರು. ಇಜಂಬಾಕಂ ಅಮ್ಯೂಸ್ಮೆಂಟ್ ಪಾರ್ಕಿನ ಟಾಪ್ ಗನ್ ರೈಡ್ ಎಂಬ
ಆಟ ಹೀಗೆ ಜನರನ್ನು ಕಂಗೆಡಿಸಿದ್ದು, ಇದು ಸುತ್ತಿ ಸುತ್ತಿ ಮೇಲೇರಿ ಹಾಗೆಯೇ ಕೆಳಕ್ಕೆ ಬರುವುದಾಗಿದೆ. ಗಿಂಡಿಯ ರಕ್ಷಣಾ ತಂಡವು ಸ್ಕೈಲಿಫ್ಟ್ ತಂದು ಕೊನೆಗೂ ಜನರನ್ನು ಕೆಳಗಿಳಿಸಿತ್ತು. ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಸಿಕ್ಕಿಬಿದ್ದಿದ್ದ ಮಂದಿ ಆತಂಕದಲ್ಲೇ ಇದ್ದರು. கையில் போட்டு 100 பேர் கீழே பணத்தை தான் பார்க்க முடியும். ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಚೆನ್ನೈ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ವಿರುದ್ಧ ಪಾಕಿಸ್ತಾನಿ ಎಂಬ ಹೇಳಿಕೆ ನೀಡಿದ ಬಿಜೆಪಿ ಎಂಎಲ್ಸಿ ವಿರುದ್ಧ ಎಫ್ಐಆರ್ ಆದ ಬಳಿಕ ಅವರು ಕ್ಷಮೆ ಕೋರಿದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾದ ಮೇಲೆ ಅವರು ಘಟನೆಯ ಬಗೆಗೆ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೋರಿದ್ದಾರೆ. ಐಎಎಸ್ ಅಧಿಕಾರಿಗಳ ಸಂಘಟನೆಯೂ ಕೂಡ ಫೌಜಿಯಾ ಪರ ಹೇಳಿಕೆ ನೀಡಿತು. ಕೂಡಲೇ ಷರತ್ತುರಹಿತ ಕ್ಷಮಾಪಣೆ ಕೋರುವಂತೆ ಒತ್ತಾಯಿಸಿತು. ಅದರ ಮೇಲೆ ರವಿಕುಮಾರ್ ಅವರು ಅದು ಉದ್ದೇಶಪೂರ್ವಕ ಅಲ್ಲ, ಬಾಯಿ ತಪ್ಪಿನಿಂದ ಹೇಳಿದ್ದು ಎಂದು ವಿವರಿಸಿ ಮನ್ನಿಸಲು ಕೇಳಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿ ಒಂದು ಕಡೆ ತನಿಖೆಯೂ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಪಾಕಿಸ್ತಾನಿ ಇರಬೇಕು, ಅವರು ಕಾಂಗ್ರೆಸ್ ಆದೇಶದ ಮೇಲೆ ಕೆಲಸ ಮಾಡುತ್ತಾರೆ ಎಂದು ರವಿಕುಮಾರ್ ಹೇಳಿದ್ದರು. ಫೌಜಿಯಾ ತರನ್ನುಂ 2015ನೇ ಐಎಎಸ್ ಅಧಿಕಾರಿಯಾಗಿರುವರು. ಮತದಾರರ ಪಟ್ಟಿ ನಿರ್ವಹಣೆಗಾಗಿ ಅವರು ಅತ್ಯುತ್ತಮ ನಿರ್ವಹಣೆಯ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2011ರಲ್ಲಿ ಐಆರ್ಎಸ್ ಭಾರತೀಯ ಕಂದಾಯ ಸೇವೆಗೆ ಆಯ್ಕೆಯಾಗಿದ್ದರು. ಮತ್ತೆ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿ ಆದವರವರು. ಜಿಲ್ಲೆಯ ಮುಖ್ಯ ಆಹಾರ ಸಿರಿಧಾನ್ಯ ಹಾಗೂ ಜೋಳದ ರೊಟ್ಟಿ ವಿಶಿಷ್ಟತೆಗಾಗಿ ಕೂಡ ಕೆಲಸ ಮಾಡಿ ಪ್ರಶಂಸೆಯನ್ನು ಗಳಿಸಿದ್ದಾರೆ. ಡಿಸಿ ಕಚೇರಿ ಮುಂದೆ ನಿಂತುಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಡಿಸಿಯಾಗಿಯೂ ಕೂಡ ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ ಐಎಎಸ್ ಆಫೀಸರ್ ಆಗಿದ್ದಾರೋ ಗೊತ್ತಿಲ್ಲ ನಮಗೆ. ಬಹುಶಃ ನಿಮ್ಮ ಚಂಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ಕಾಣುತ್ತೆ ಡಿಸಿ. ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು, ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದ್ರಿ, ನಮಗೆ ಗೌರವ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕಲಬುರಗಿ. ಬಂಟ್ವಾಳದಲ್ಲಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಹೈಡ್ರಾಮಾವು ನಡೆದಿದೆ. ಕೊಳತಮಜಲು ನಿವಾಸಿ ಪಿಕಪ್ ಚಾಲಕ ಅಬ್ದುಲ್ ರಹೀಂ ಎಂಬಾತನನ್ನು ಇರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದ ವೇಳೆ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಸ್ತಬ್ಧವಾಗಿತ್ತು. ಬಂಟ್ವಾಳದಲ್ಲಿ ಯುವಕನ ಬರ್ಬರ ಕೊಲೆ. ಖಾಸಗಿ ಆಸ್ಪತ್ರೆಯಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 30ರವರೆಗೆ ನಿಷೇಧಾಜ್ಞೆ ಜಾರಿ. ಬಂಟ್ವಾಳದಲ್ಲಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮಂಗಳೂರಿನಲ್ಲಿ ಹೈಡ್ರಾಮಾ ನಡೆದಿದೆ. ಕೊಳತಮುಚ್ಚಲು ನಿವಾಸಿ ಪಿಕಪ್ ಚಾಲಕ ರಹೀಂ ಎಂಬಾತನನ್ನ ಇರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದ ವೇಳೆ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಸ್ತಬ್ಧವಾಗಿದ್ದು, ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವೆಂದು ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯ ಬಳಿ ಸೇರಿದ ಭಾರೀ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಬಳಿಕ ಮೃತದೇಹವನ್ನ ಯನಪೊಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ತಾಲೂಕು ವ್ಯಾಪ್ತಿಯಲ್ಲಿ
ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಬಿಎನ್ಎಸ್ 163ರಡಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದ್ದು, ಇಂದಿನಿಂದ ಮೇ 30ರ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ನಡುವೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆಯಾಗಿದೆ ಎಂದು ಮುಸ್ಲಿಮರು ಆಕ್ರೋಶವನ್ನ ಹೊರಹಾಕಿದ್ದು, ದ್ವೇಷ ಭಾಷಣ ಮಾಡೋರನ್ನ ಬಂಧಿಸದಿದ್ರೆ ಕೊಲೆ ಆಗುತ್ತಾ ಇರಲಿಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಮಾಡಿದ ಹಿಂದೂ ಮುಖಂಡರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದು, ಮಂಗಳೂರಿನ ಕೊಳಕಮಚ್ಚಲು ಬಳಿ ಅಬ್ದುಲ್ ರಹಿಮಾನ್ ಎಂಬ ವ್ಯಕ್ತಿಯ ಹತ್ಯೆ ಖಂಡನೀಯ. ಘಟನೆಗೆ ನೈಜ ಕಾರಣ ತಿಳಿದಿಲ್ಲ. ಈ ಸಂಬಂಧ ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೂ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಜೊತೆ ಮಾತನಾಡಿದ್ದೇನೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ಬಳಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದಕ್ ಹೇಳಿಕೆ ನೀಡಿದ್ದು, ಕೊಲ್ತಮಚ್ಚಲು ಬಳಿ ಪಿಕಪ್ ಚಾಲಕನಾಗಿದ್ದ ಮುಸ್ಲಿಂ ಯುವಕನಿಗೆ ಮರಳು ಲೋಡ್ಗೆ ಕರೆದಿದ್ರು. ಸಂಘ ಪರಿವಾರಕ್ಕೆ ಸೇರಿದ ಗೂಂಡಾ ಪಡೆ ಏಕಾಏಕಿ ತಲವಾರು ದಾಳಿ ನಡೆಸಿದ್ದಾರೆ. ಇಮ್ತಿಯಾಸ್ ಅಲಿಯಾಸ್ ಅಬ್ದುಲ್ ರಹಿಮಾನ್ ಸ್ಥಳದಲ್ಲೇ ಹತ್ಯೆಯಾಗಿದ್ದಾರೆ. ಕೆಲ ದಿನಗಳಿಂದ ಕೆಲ ಕಿಡಿಗೇಡಿಗಳು ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆ ಹಾಕ್ತಾ ಇದ್ದಾರೆ. ರೌಡಿಶೀಟರೊಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಹಾಕಿದವರ ವಿರುದ್ಧ 45 ಎಫ್ಐಆರ್ ಆಗಿದೆ. ಆದರೆ ಒಂದಿಬ್ಬರನ್ನ ಬಿಟ್ಟು ಯಾರನ್ನ ಬಂಧನ ಮಾಡಲಿಲ್ಲ. ಇವರು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತಾರಾ ಅಂತಿದ್ದಾರೆ. ಆದರೆ ಅದಕ್ಕೆ ಮತ್ತೊಂದು ಹೆಣ ಬೀಳಬೇಕಾ? 15 ಮಂದಿ ಬಹಳ ವ್ಯವಸ್ಥಿತವಾಗಿ ಈ ಹತ್ಯೆಯನ್ನ ಮಾಡಿದ್ದಾರೆ. ಇದರ ವಿರುದ್ಧ ವಿಶೇಷ ತನಿಖಾ ತಂಡವನ್ನ ರಚಿಸಿ ತಕ್ಷಣ ತನಿಖೆ ಮಾಡಬೇಕು. ರಹೀಂ ಒಬ್ಬ ಅಮಾಯಕ ಯುವಕ. ಯಾವುದೇ ಸಂಘಟನೆಯಲ್ಲಿ ಆತ ಇರಲಿಲ್ಲ. ಆತ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿದ್ದ. ಅವನು ಶ್ರಮಜೀವಿ. ಯಾವುದೇ ಕೇಸು ಆತನ ಮೇಲಿಲ್ಲ. ಕ್ರಿಮಿನಲ್ ಆಗಿರಲಿಲ್ಲ. ಆತ ಅಮಾಯಕ. ಆದರೆ ಈ ಸಂಘ ಪರಿವಾರದ ಗೂಂಡಾಗಳು ಅಮಾಯಕನನ್ನ ಕೊಂದಿದ್ದಾರೆ. ಮರಳು ಲೋಡ್ ಬಾಡಿಗೆಗೆ ಕರೆಸಿ ಆತನ ಹತ್ಯೆ ಮಾಡಲಾಗಿದೆ. ಈ ಹಿಂದೆ ಯಾವುದೇ ಸಂಘಟನೆಯಲ್ಲಿ ಇಲ್ಲದ ಫಾಸಿಲ್ ಹತ್ಯೆಯನ್ನ ಮಾಡಿದ್ರು. ಇವರಿಗೆ ಒಬ್ಬ ಮುಸಲ್ಮಾನನ ರಕ್ತ ಬೇಕು. ಯಾವುದೇ ಸಂಘಟನೆಯಲ್ಲಿ ಇರಬೇಕು ಅಂತ ಇಲ್ಲ. ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಬಹಳ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ಗಮನಕ್ಕೆ ತಂದು ಎಫ್ಐಆರ್ ಮಾಡಿದ್ದು ಬಿಟ್ಟರೆ ಕ್ರಮವಾಗಿಲ್ಲ. ಸಂಘ ಪರಿವಾರದವರು ಓಪನ್ ಹೇಳಿಕೆ ಕೊಟ್ಟರೂ ಕ್ರಮ ಆಗ್ತಿಲ್ಲ. ಇಲ್ಲಿ ಶಾಸಕರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಸರ್ಕಾರ ತಕ್ಷಣ ಕೊಲೆಯ ಹಿಂದಿರೋ ಎಲ್ಲರನ್ನ ಹುಡುಕಿ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದ್ದಾರೆ. ಬಂಟ್ವಾಳದ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆಯ ವೇಳೆ ಮುಸ್ಲಿಂ ಮುಖಂಡರು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ ಹಾಗೂ ಕೊಲೆಗೆ ಪ್ರಚೋದನೆ ನೀಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಮೃತದೇಹವನ್ನ ಇಟ್ಟು ಪ್ರತಿಭಟನೆ ನಡೆಸುತ್ತೇವೆ ಎಂದು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಕದ್ರಿ ಪೊಲೀಸರು ಹಿಂದೂ ಮುಖಂಡ ಶರಣ್ ಪೊಂಪೆಲ್ನನ್ನ ಬಂಧಿಸಿದ್ದು, ಸುಹಾಸ್ ಶೆಟ್ಟಿ ಮೃತಪಟ್ಟ ಸಂದರ್ಭ ಬಂದ್ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಬಂಧಿಸಿದ್ದಾರೆ. ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಕದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಕದ್ರಿ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ಇವತ್ತಿನ ಘಟನೆಯ ಹಿನ್ನೆಲೆ ಮುಸ್ಲಿಂರನ್ನ ಓಲೈಕೆ ಮಾಡೋಕೆ ಬಂಧನ ಮಾಡಿದ್ದಾರೆ. ಇದು ಜಾಮೀನಾಗುವ ಕೇಸ್ ಎಂದು ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ಹೇಳಿದ್ದಾರೆ. ಪೊಲೀಸರು ಸುಹಾಸ್ ಹತ್ಯೆಯ ವೇಳೆ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ದ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ನನ್ನ ಬಂಧಿಸಿದ್ದು, ಕದ್ರಿ ಪೊಲೀಸರು ಬಳಿಕ ಮಂಗಳೂರಿನ ಬೋಂಧೆಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ದು, ವಿಚಾರಣೆಯ ಬಳಿಕ ನ್ಯಾಯಾಧೀಶರು ಜಾಮೀನು ನೀಡಿದ್ದಾರೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. 1837ರಲ್ಲಿ ನಡೆದ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿ ಬ್ರಿಟಿಷರಿಂದ ಗಲ್ಲುಗಂಬವೇರಿದ ಮಂಜು ವೈದ್ಯನ ಹೆಸರನ್ನು ಉಪ್ಪಿನಂಗಡಿಯ ಮುಖ್ಯ ರಸ್ತೆಗೆ ಇಡುವುದಾಗಿ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಅಷ್ಟೇ ಅಲ್ಲ, ಗೆಜ್ಜೆಗಿರಿ ನಂದನಬಿತ್ತಿಲ್ನಲ್ಲಿ ಸ್ವಾತಂತ್ರ್ಯ ವೀರ ಮಂಜು ವೈದ್ಯರ ಮೂರ್ತಿಯನ್ನ ಆದಷ್ಟು ಬೇಗ ನಿಲ್ಲಿಸುವುದಾಗಿಯೂ ಅವರು ಹೇಳಿದರು.
ಮಂಜು ಬೈದನು ಉಪ್ಪಿನಂಗಡಿಯಲ್ಲಿ ಖಜಾನೆ ಗುಮಾಸ್ತನಾಗಿದ್ದ ಮತ್ತು ಇಂಗ್ಲಿಷ್ ಬಲ್ಲವನಾಗಿದ್ದ. ಅಪರಂಪಾರ ಕಲ್ಯಾಣಸ್ವಾಮಿ ಮುಖಂಡತ್ವದ ಬ್ರಿಟಿಷರ ವಿರುದ್ಧದ ಈ ಹೋರಾಟ ಸುಳ್ಯದಿಂದ ಆರಂಭವಾಗಿತ್ತು. ಮಂಜು ಬೈದನು ತನ್ನ ತಂಡದೊಡನೆ ಉಪ್ಪಿನಂಗಡಿಯಲ್ಲಿ ಬ್ರಿಟಿಷ್ ಪರ ನಿಂತವರನ್ನ ಬಂಧಿಸಿ ಖಜಾನೆಯನ್ನ ಹೊಡೆದು ಅದರ ನಿಧಿಯನ್ನ ಪುತ್ತೂರಿಗೆ ತಲುಪಿಸಿ ಮಂಗಳೂರಿನತ್ತ ಹೊರಟ ಸೇನೆಯ ವೆಚ್ಚಕ್ಕೆ ನೀಡಿದನು. 1837 ಏಪ್ರಿಲ್ 5ರಂದು ಈ ಸೇನೆಯು ಮಂಗಳೂರಿನಲ್ಲಿ ಬ್ರಿಟಿಷ್ ಧ್ವಜವನ್ನು ಇಳಿಸಿ ತನ್ನ ಹಾಲೇರಿ ಬಾವುಟ ಹಾರಿಸುವಲ್ಲಿ ಯಶಸ್ವಿಯಾಗಿತ್ತು. 13 ದಿನ ಮಂಗಳೂರು ಬ್ರಿಟಿಷರ ಕೈತಪ್ಪಿತು. ಹೆಚ್ಚಿನ ಸೇನೆಯೊಡನೆ ಬಂದ ಬ್ರಿಟಿಷರು ಮತ್ತೆ ಮಂಗಳೂರನ್ನ ಗೆದ್ದುಕೊಂಡ್ರು. ಈ ಹೋರಾಟದಲ್ಲಿ ಸಾಕಷ್ಟು ಇಲ್ಲಿನ ಹೋರಾಟಗಾರರು ಬಲಿಯಾದರು. ಬ್ರಿಟಿಷರು ಈ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನ ಕಲ್ಯಾಣಪ್ಪ ಕಾಟುಕಾಯಿ ಮತ್ತೆ ಗೆದ್ದ ಬ್ರಿಟಿಷರು ಈ ಹೋರಾಟದ ಮುಂಚೂಣಿಯಲ್ಲಿದ್ದ ಕಲ್ಯಾಣಸ್ವಾಮಿ, ಮಂಜು ಬೈದ, ಅಪ್ಪಯ್ಯಗೌಡ, ನಂದಾವರ, ಲಕ್ಷ್ಮಪ್ಪ ಬಂಗರಸ, ಪುಟ್ಟಬಸಪ್ಪ ಮೊದಲಾದವರನ್ನ ಬಿಕರ್ನಕಟ್ಟಿಯಲ್ಲಿ ನೇಣಿಗೇರಿಸಿತ್ತು. ಬಂಡಾಯ ಹೋರಾಟಗಾರರ ಶವವನ್ನ ಬ್ರಿಟಿಷರು ಕೊಳೆಯುವವರೆಗೆ ಮರದಲ್ಲೇ ಬಿಟ್ಟಿದ್ದರು ಎನ್ನಲಾಗಿದೆ. ದೇಶಕ್ಕಾಗಿ ತ್ಯಾಗ ಮಾಡಿದಂತ ಏನು ಮಂಜ ಬೈದ್ಯ ಇದ್ದಾನೆ ಅವನನ್ನು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಂಜ ಬೈದ್ಯನನ್ನು ನಾವು ಗುರುತಿಸುವಂತಹ ಕೆಲಸಗಳಾಗಬೇಕು, ಸ್ಮರಿಸುವಂತಹ ಕೆಲಸಗಳಾಗಬೇಕು. ಇವತ್ತು ನಮ್ಮ ಗೆಜ್ಜೆಗಿರಿ ಈ ಕ್ಷೇತ್ರದಲ್ಲಿ ಅವರ ಪ್ರತಿಮೆಯನ್ನು ಆವರಣೆ ಮಾಡುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಬೇಕು ಅಂತ ಕನಸನ್ನು ನಾನು ಕಂಡಿದ್ದೀನಿ. ಪುತ್ತೂರಿನ ಎಲ್ಲ ಈ ಜನರು ಸ್ವಾತಂತ್ರ್ಯ ಪ್ರಿಯರು ಏನಿದ್ದಾರೆ ಹೋರಾಟಗಾರರನ್ನು ಸ್ಮರಿಸುವಂತಹ ಕೆಲಸದಲ್ಲಿ ಇವರನ್ನು ಕೂಡ ಸ್ಮರಿಸುವಂತಹ ಕೆಲಸ ನಾವು ಮಾಡಬೇಕು ಅನ್ನುವ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಮುಂದಿನ ದಿವಸಗಳಲ್ಲಿ ಅವರ ಪ್ರತಿಮೆ ಇಲ್ಲದ ರಸ್ತೆಗೆ ಕೂಡ ಅವರ ಹೆಸರನ್ನು ಇಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಬಾಕಿ ವಿವರಗಳು ಎಲ್ಲ ಇದರಲ್ಲಿ. 44 ಶಾಸಕರು ನಮ್ಮ ಗುಂಪಿನಲ್ಲಿದ್ದು ನಾವು ಸರ್ಕಾರ ರಚಿಸಲು ಸಿದ್ಧ ಎಂದು ರಾಜ್ಯಪಾಲರನ್ನು ಭೇಟಿಯಾಗಿ ಮಾತನಾಡಿದ್ದೇನೆ ಎಂದು ಬಿಜೆಪಿ ಶಾಸಕ ತೊಕ್ಚೋಮ್ ರಾಧೇಶ್ಯಾಮ್ ಹೇಳಿದ್ದಾರೆ. ಮಣಿಪುರದಲ್ಲಿ 2023ರ ಮೇ ತಿಂಗಳಿನಲ್ಲಿ ಕುಕಿ ಮತ್ತು ಮೈತಿ ಬುಡಕಟ್ಟುಗಳ ನಡುವೆ ತಿಕ್ಕಾಟ ನಡೆದಿದೆ. ಈ ದಾಳಿ ಪ್ರತಿದಾಳಿಗಳಿಂದ 250 ಮಂದಿ ಹಿಂಸೆಗೆ ಬಲಿಯಾಗಿದ್ದಾರೆ. ಸಾಕಷ್ಟು ಹಾನಿಯಾಗಿದೆ. ಮುಖ್ಯವಾಗಿ ಕ್ರಿಶ್ಚಿಯನ್ನರ ಸ್ವತ್ತುಗಳ ಲೂಟಿಯಾಗಿದೆ. ಲಕ್ಷಾಂತರ ಮಂದಿ ಪರಿಹಾರ ಶಿಬಿರಗಳಲ್ಲಿ ಇನ್ನೂ ಇದ್ದಾರೆ ಎಂದು ತಿಳಿದು ಬಂದಿದೆ. ಮಣಿಪುರದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರವಿತ್ತು. ನೊಂಗ್ತೊಂಬಂ ಬೀರೇನ್ ಸಿಂಗ್ ಮುಖ್ಯಮಂತ್ರಿಯಾಗಿದ್ದರು. ಇಡೀ ರಾಜ್ಯ ಹೊತ್ತಿ ಉರಿಯುತ್ತಿತ್ತು. ಹಲವು ಶಾಸಕರು ಬೆಂಬಲ ಹಿಂತೆಗೆದುಕೊಂಡರು. ಆದರೂ ಬೀರೇನ್ ಸಿಂಗ್ ಮುಖ್ಯಮಂತ್ರಿಯಾಗಿರುವುದು ತೀವ್ರ ಟೀಕೆಗೆ ಒಳಗಾಗಿತ್ತು. ಅಂತಿಮವಾಗಿ ಕೇಂದ್ರದ ಬಿಜೆಪಿ ಸರ್ಕಾರವು ಅಭಿವೃದ್ಧಿ ಪಕ್ಷದ ಸರ್ಕಾರವನ್ನ ಕಿತ್ತು ಹಾಕಿ ಮಣಿಪುರದಲ್ಲಿ ಫೆಬ್ರವರಿ 9ರಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿತ್ತು. ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಕೂಡ ವಿವಾದಕ್ಕೆ ಸಿಲುಕಿದ್ದಾರೆ. ಮಣಿಪುರ ಸಾರಿಗೆ ಬಸ್ನಲ್ಲಿ ಮಣಿಪುರ ಹೆಸರು ತೆಗೆದದ್ದು ವಿವಾದವಾಗಿ ಮತ್ತೆ ಹಿಂಸಾಚಾರ ನಡೆದಿದೆ. ಈಗ ಮತ್ತೆ ಬಿಜೆಪಿ ತಮ್ಮ ಜೊತೆಗೆ 60 ಶಾಸಕ ಬಲದಲ್ಲಿ 44 ಶಾಸಕರು ಇದ್ದಾರೆ ಎಂದು ರಾಜ್ಯಪಾಲರನ್ನ ಭೇಟಿಯಾಗಿದೆ. ಅಮಾನತಿರುವ ವಿಧಾನಸಭೆ ಮತ್ತೆ ಜೀವ ಪಡೆಯುವುದೇ, ಚುನಾವಣೆ ನಡೆಯುವುದೇ ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿದೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ತಮಿಳು ನಟ ಕಮಲ ಹಾಸನ್ ಹೇಳಿರುವುದನ್ನು ಖಂಡಿಸಿರುವ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯನವರು ಕನ್ನಡದ ವಿಷಯದಲ್ಲಿ ಅಜ್ಞಾನಿ ಎಂದು ಹೇಳಿದ್ದಾರೆ. ಕನ್ನಡವು ನಿರಂತರವಾದ ದೀರ್ಘ ಇತಿಹಾಸವನ್ನ ಹೊಂದಿದೆ. ಚಾರಿತ್ರಿಕ ಅರಿವು ಆ ನಟನಿಗಿಲ್ಲ. ಮಕ್ಕಳ್ ನೀತಿ ಮಯ್ಯಂ ಪಕ್ಷ ಸ್ಥಾಪಿಸಿ ಏನೂ ಮಾಡಲಾಗದೆ ಇರುವ ಕಮಲ ಹಾಸನ್ ಭಾಷಾ ವಿಜ್ಞಾನ ಏನು ಬಲ್ಲರು? ಕನ್ನಡ ಬಿಡೆ. ಅವರು ತಮಿಳಿನ ಬಗೆಗೆ ಅರಿವಿಲ್ಲದ ವ್ಯಕ್ತಿ. ನನ್ನ ಜೀವನ ನನ್ನ ಕುಟುಂಬ ತಮಿಳು ಎಂದು ವಾರದ ಹಿಂದೆ ಭಾಷಣ ಮಾಡಿದ ನಟ ತಮಿಳು ಬಿಟ್ಟು ಕನ್ನಡದ ಬಗೆಗೆ ಹೇಳಿರುವುದು ದಡ್ಡತನದ ಪರಮಾವಧಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ರು. ಸಾಕಷ್ಟು ಕನ್ನಡ ಪರ ಮನಸ್ಸುಗಳು ನಟನ ಹೇಳಿಕೆಯ ಬಗೆಗೆ ಸಿಟ್ಟಿಗೆದ್ದಿವೆ. ಕೂಡಲೇ ಕನ್ನಡಿಗರ ಕ್ಷಮೆ ಕೇಳುವಂತೆ ಅವರೆಲ್ಲ ಒತ್ತಾಯ ಮಾಡಿದ್ದಾರೆ. ರಾಜಕಾರಣಿಗಳು ಕೂಡ ಕಮಲ್ ಮಾತು ಖಂಡಿಸಿ ಕ್ಷಮೆಗೆ ಒತ್ತಾಯಿಸಿದ್ದಾರೆ. ತಗ್ ಲೈಫ್ ಎಂಬ ಅವರ ಸಿನಿಮಾ ಸದ್ಯವೇ ತೆರೆ ಕಾಣಲಿದ್ದು, ಕಳೆದ ವಾರ ಅದರ ಜನಮಾಹಿತಿ ಸಭೆಯಲ್ಲಿ ನಟ ಆ ರೀತಿ ಅತಿರೇಕದ ಮಾತನಾಡಿದ್ರು. ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕ ಬೆಂಕಿ ಸಂಭವಿಸಿ ಕಾರು ಸುಟ್ಟು ಹೋದ ಘಟನೆ
ಸುರತ್ಕಲ್ ಫ್ಲೈಓವರ್ ಕೆಳಭಾಗದಲ್ಲಿ ಮೇ 28ರ ಬುಧವಾರ ಸಂಜೆ ನಡೆದಿದೆ. ಕಾರು ಚಲಾಯಿಸುತ್ತಿದ್ದ ಮಹಿಳೆ ಬೆಂಕಿ ಕಂಡು ಕಾರಿನಿಂದ ಇಳಿದು ಬಂದಿದ್ದು ಪಾರಾಗಿದ್ದಾರೆ. ಕಾರಿನಲ್ಲಿ ಇತರ ವಸ್ತುಗಳನ್ನು ಕೆಳಗಿಳಿಸಿದ್ದಾರೆ. ಕಾರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡಿರಬಹುದು ಎಂದು ಅಂದಾಜಿಸಲಾಗಿದೆ. ಸುರತ್ಕಲ್ ಪೊಲೀಸರು ತುರ್ತು ಕರೆಯ ಮೇರೆಗೆ ಎಚ್ಪಿಸಿಎಲ್ ಇದರ ಅಗ್ನಿಶಾಮಕ ದಳ ಮತ್ತು ರಾಜ್ಯ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಶ್ರಮಿಸಿದ್ರು. ಶರಸಾಲಿಯನ್ V4 ನ್ಯೂಸ್ ಮಂಗಳೂರು. ಮಂಗಳೂರಿನ ನಾಟೇಕಲ್ನ ಕಣಚೂರು ನರ್ಸಿಂಗ್ ಸೈನ್ಸಸ್ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ಮೂಲಭೂತ ಜೀವ ಬೆಂಬಲ ಮತ್ತು ಪ್ರಥಮ ಚಿಕಿತ್ಸೆಯ ಕುರಿತು ತರಬೇತಿ ಕಾರ್ಯಾಗಾರವು ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮವು ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸಸ್ನ ವಿದ್ಯಾರ್ಥಿಗಳನ್ನು ತುರ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಗತ್ಯವಾದ ಜೀವ ಉಳಿಸುವ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿತ್ತು. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ತುರ್ತು ಔಷಧ ಮತ್ತು ನೋವು ನಿರ್ವಹಣಾ ತಜ್ಞ ಡಾ ಅನಂತ್ ಪ್ರಸಾದ್ ರಾವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರಹಿಮಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡದ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಖಜಾಂಚಿ ಮೋಹನ್ ಶೆಟ್ಟಿ ಕೆ, ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮುಖ್ಯ ಆಡಳಿತಾಧಿಕಾರಿ ಡಾ ರೋಹನ್ ಎಸ್ ಮೋನಿಸ್, ಕಣಚೂರು ನಿರ್ವಹಣಾ ಮತ್ತು ವಿಜ್ಞಾನ ಸಂಸ್ಥೆಯ ಪ್ರಾಂಶುಪಾಲ ಇಕ್ಬಾಲ್ ಅಹ್ಮದ್ ಯುಟಿ, ಕಣಚೂರು ನರ್ಸಿಂಗ್ ಸೈನ್ಸಸ್ ಕಾಲೇಜು ಮತ್ತು ವೈಆರ್ಸಿ ಘಟಕದ ಅಧ್ಯಕ್ಷರು ಹಾಗೂ ಪ್ರಾಂಶುಪಾಲರಾದ ಡಾ ಮೊಲ್ಲಿ ಸಲ್ದಾನಾ, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಕಾರ್ಯದರ್ಶಿ ದಿವ್ಯಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಹಾಯಕ ಪ್ರಾಧ್ಯಾಪಕಿ ಕ್ಯಾರೋಲ್ ಕರಿಷ್ಮಾ ಸ್ವಾಗತಿಸಿ ಉಪಪ್ರಾಂಶುಪಾಲ ಪ್ರೊಫೆಸರ್ ಶೆರಿನ್ ಜೋಸೆಫ್ ವಂದಿಸಿದರು. ಸಂಸ್ಥೆಯ ವೈಆರ್ಸಿ ಸದಸ್ಯೆ ವಿನಿಶಾ ಮೋರಸ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.